ಸರಿ చాలా డ్యామేజ్ అప్పుడు ఖాళీ కొడికి దాకా కొడికి ఇంచే పక్కన ఇదే పెట్టాడు ಎಟ್ಟೆ ಉಂಡು ಕಲ್ಪನಗಲೇ ಬಾರಿ ಎಟ್ಟೆ ನನ್ನ ಹೆಸರು ಜಾನ್ ಡಿಸೋಜ ವೇಣೂರು. ನಾವು ಜೋವಿನ್ ವುಡ್ ವರ್ಕ್ ಆ್ಯಂಡ್ ಇಂಜಿನಿಯರಿಂಗ್ ವರ್ಕನ್ನು ನಾನು ಸುಮಾರು 4 ವರ್ಷದಿಂದ ಅಲ್ಲಿ ಮಾಡ್ತಾಯಿದ್ದೆ. ಅಲ್ಲಿ ಕೊರೋನಾ ಟೈಮನ್ನು ನಾನು ಈ ಮೊದಲನಾಗಿ ಈ ಕೋವಿಯನ್ನು ತಯಾರಿಸ್ತಿದ್ದೆ. ಅದರ ನಂತರ ಒಂದೊಂದೇ ಆಗಿ ಅಡಿಕೆ ಮರಕ್ಕೆ ಹೋಗೋದು, ತೆಂಗಿನ ಮರ ಏರುವುದು, ಮಿಷಿನ್ ಎಲ್ಲ ರೆಡಿ ಮಾಡಿದೆ. ಅದರ ಮೇಲೆ ತೆಂಗಿನಕಾಯಿ ಸುಲಿಯುವುದು. ಅದರ ನಂತರ ಈಗ ಅಡಿಕೆ ಸುಲಿಯಲಿಕ್ಕೆ ಒಂದು ಮಾಡಿದ್ದೇನೆ, ಅದು ಸಹ ಒಳ್ಳೆಯದಿದೆ. ತುಂಬ ಇದು ಅಡಿಕೆ ಸುಲಿಯುವುದು ತುಂಬ ಮಿಷಿನ್ ಬೇಡಿಕೆ ಇದೆ. ನಾನೊಂದು 50 ಪೀಸ್ ನಿನ್ನೆ ತಂದಿದ್ದೆ, ಎಲ್ಲ ಖಾಲಿ ಆಗಿದೆ. ಈಗ ಅಲ್ಲಿ ಮಾಡ್ತಾ ಇದ್ದಾರೆ. ನಾಳೆಗೆ ಇನ್ನೂ ಸಹ ಇದೆ. ಎಲ್ಲ ನಾವೇ ಸ್ವತಃ ತಯಾರಿಸುವುದು. ನಾವು ಕೃಷಿ ಮೇಳಕ್ಕೆಲ್ಲ ಹೋಗ್ತಾ ಇರ್ತೇವೆ, ಮತ್ತು ಎಲ್ಲ ಕಡೆಯಲ್ಲಿ ಹೋಗ್ತಾ ಇದ್ದೇವೆ. ಮತ್ತು ನಮ್ಮದು ಪ್ರಾಡಕ್ಟ್ ಎಲ್ಲ ಇದರಲ್ಲಿ ಕೃಷಿ ಕೇಂದ್ರದಲ್ಲಿ ಎಲ್ಲ ಸಿಗ್ತಾ ಇದೆ. ಸ್ಕ್ಯಾಟ್ಸಲ್ಲಿ ಮತ್ತು ಈಸಿ ಲೈಫಲ್ಲಿ ಅವ್ರದ್ದು ಒಂದು 24 ಬ್ರಾಂಚ್ ಈಸಿ ಲೈಫ್ನಲ್ಲಿ ಇದೆ. ಅವ್ರದ್ದು ತುಂಬ ನಮ್ಮ ಬೇಡಿಕೆ ಇದು ಪ್ರಾಡಕ್ಟನ್ನು ಸೇಲ್ ಮಾಡ್ತಾ ಇದ್ದಾರೆ. ಅಂಗಡಿ ಇದೆ, ವೇಣೂರಲ್ಲಿ ಇದೆ. ವೇಣೂರಲ್ಲಿ ಜೋವಿನ ಒಂದು 8 ಜನ ಕೆಲಸ ಮಾಡ್ತಾ ಇದ್ದಾರೆ. ಸ್ವತಃ ನಾವು ತಯಾರಿಸಿದ್ದರಿಂದ ನಾವು ಕಸ್ಟಮರಿಗೆ ಕಡಿಮೆ ರೇಟಲ್ಲಿ ಕೊಡಲಿಕ್ಕೆ ಆಗ್ತದೆ. ಸ್ವತಃ ಫ್ಯಾಕ್ಟ್ರಿ ವೇಣೂರಲ್ಲಿ ಫ್ಯಾಕ್ಟ್ರಿ ಇದೆ. ಮರದ ಕೆಲಸ ಮತ್ತು ಕಬ್ಬಿಣದ ಕೆಲಸ ನಾವೇ ಸ್ವತಃ ಮಾಡೋದು. ಹಾಗೆ ತುಂಬ ಅನುಕೂಲವಾಗಿದೆ. ಒಳ್ಳೆಯದಿದೆ ಅಂತ ಹೇಳಿದ್ದಾರೆ. ನಿನ್ನೆ ಅದೇ ನಾನು 50 ಪೀಸ್ ತಂದರಲ್ಲಿ ಸ್ವಲ್ಪನೇ ಉಳಿದಿದೆ, ಎಲ್ಲ ಖಾಲಿ ಆಗ್ತಾ ಬಂದು. ಗೋವಿಗೆ 2,000 ರೂಪಾಯಿ ಒಳ್ಳೆ ಡಿಮ್ಯಾಂಡ್ ಇದೆ. ತೆಗೆದುಕೊಂಡು ಹೋದವರು ಹೇಳ್ತಾರೆ ಮಂಗಗಳ ಕಾಟ ಕಡಿಮೆ ಆಗಿದೆ ಅಂತ. ಹೌದು, ಮಂಗಗಳಿಗಾಗಿ. ಮತ್ತೊಂದು ಅದೊಂದು ಸಣ್ಣ ಆಟಮಾಮ ಇಟ್ಟು ಹೌದು, ಈ ನೋಡಿ ಕ್ಯಾಪನ್ನು ತೆಗಿಬೇಕು. ತೆಗೆದು ಇದರನ್ನು ರಂಧ್ರ ಇದೆ, ಆ ರಂಧ್ರಕ್ಕೆ ಮೂಲಕ ಈ ಆಟಮಾಮನ್ನು ಬತ್ತಿಯನ್ನು ಹೊರಗೆ ತೆಗಿಬೇಕು. ಈ ಥರ ತೆಗೆದು ಈ ಕ್ಯಾಪನ್ನು ಟೈಟ್ ಮಾಡಬೇಕು. ಫುಲ್ ಟೈಟ್ ಆದ ನಂತರ ನೀವು ಬೇಕಾದರೆ ಸ್ವಲ್ಪ ಚರಳು ಕಲ್ಲು ಹಾಕ್ಬೋದು, ಇಲ್ಲದ್ರೆ ನೀವು ಖಾಲಿ ಗಾಳಿಯಲ್ಲಿ ಗುಂಡು ಹಾಕಿದರೆ ಸಹ ಆಗ್ತದೆ. ಅದರ ನಂತರ ನೋಡಿ, ಈಗ ನಾನು ಸ್ವಲ್ಪ ಗಾಳಿ ಬಂದರಿಂದ ಆಗೋದಿಲ್ಲ. ಇದರಲ್ಲಿ ಬೆಂಕಿ ಬರ್ತದೆ. ಲೈಟರ್ ಫಿಟ್ ಮಾಡಿದ್ದೇವೆ ನಾವು, ಅದಕ್ಕೆ ಬೆಂಕಿ ಹಿಡಿತದೆ. ಈಗ ಹಿಡಿದು ಅದು ಸಿಡಿತದೆ. ಕೈಯಲ್ಲಿ ಬೆಂಕಿ ಕೊಡುವ ಅವಶ್ಯಕತೆ ಇಲ್ಲ. ತಾಗುದಿಲ್ಲ, ಏನು ಡೇಂಜರ್ ಇಲ್ಲ. ಹಿಂದಕ್ಕೆ ಬಡಿಯುವುದಿಲ್ಲ, ಯಾಕಂದರೆ ಇದು ಮರದ ಇಡಿ. ಒರಿಜಿನಲ್ ಕೋವಿಗೆ ಸಹ ಮರದ ಇಡಿ ಹೇಗೆ ಆಗ್ತಾರೆ ಅದೇ ರೀತಿ ನಾವು ತಯಾರಿಸಿದ್ದೇವೆ. ಹಿಂದಕ್ಕೆ ಬಡಿಯುವುದಿಲ್ಲ. ಇದಕ್ಕೆ ಪರ್ಮಿಷನ್ ಬೇಡ, ಕೃಷಿಕರಿಗೆ ಕೊಡ್ಬೋದಂತ ಹೇಳಿದ್ದಾರೆ. ಈ ಥರ ಇದೆ. ಅದು ನೋಡುವಾಗ ಸಹ ಒರಿಜಿನಲ್ ಕೋವಿ ಥರನೇ ಇದೆ. ಈಗ ಕೊಂಡೋಗುವಾಗ ಒಮ್ಮೆ ಮಂಗಗಳು ಪೆಟ್ಟು ತಿಂದು ಬಂದ ಮೇಲೆ ವಾಪಸ್ ಬರುವಾಗ ಕೋವಿ ತೋರಿಸಿದರೆ ಸಾಕು, ಓಡಿ ಹೋಗ್ತದೆ. ಹೌದು, ಈ ಥರ ಮಾಡಿ ಒಂದೇ ಥರ ಮಾಡಿ 3 ಸ್ಟೆಪ್ಪಲ್ಲಿ ಆಯಿತು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ,
ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ ಎಚ್ಇಪಿಎಸ್. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ಇಮೇಲ್ ss016puc@gmail.com. ವೆಬ್ಸೈಟ್ www.vivekanandapuc.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.